ನಮ್ಮ ಹಾಸ್ಪಿಟಲ್ ಟೀಮ್ ಎಲ್ಲ ನಮಗೆ ನಾರ್ವೆಗೆ ಅಂತ ಫ್ಲೈಟ್ ಅರೇಂಜ್ ಮಾಡಿದ್ರು ಸಂಡೇ ಈವ್ನಿಂಗ್ ಅಲ್ಲಿ. ನಾವು ಎಲ್ಲ ಬ್ಯಾಗ್ ಎಲ್ಲ ತಕೊಂಡು ಹೋದ್ವಿ ಹಾಸ್ಪಿಟಲ್ಗೆ, ನಾವು ರೆಡಿ ಆದ್ವಿ. ಅದ ನಂತರ ಹೇಳಿದ್ರು ಫ್ಲೈಟ್ ಲ್ಯಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವ್ರು ಬಂದ್ರು ರಿಟರ್ನ್ ಹೋದ್ರು ಅಂತ. ಯಾಕಂದ್ರೆ ರನ್ವೇಲ್ ಎಲ್ಲ ಲೋಕಲ್ಸ್ ಇದ್ದಾರೆ, ಫ್ಲೈಟ್ ಲ್ಯಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲಿಂದ ಬರಬೇಕಾಗಿದ್ದ ಫ್ಲೈಟ್? ಅದು ಇಂಡಿಯಾದ ಫ್ಲೈಟ್ ಅಲ್ಲ, ನಾರ್ವೆ ಫ್ಲೈಟ್. ನಾರ್ವೆದು ಫ್ಲೈಟ್. ಓಕೆ ಓಕೆ. ಹಾಸ್ಪಿಟಲ್ ಟೀಮ್ ಎಲ್ಲ ನಾರ್ವೆ ಅವರು ಇದ್ರು. ಅವರು ಫ್ಲೈಟ್ ತಂದು ಲ್ಯಾಂಡ್ ಮಾಡ್ಲಿಕ್ಕೆ ಆಗದೆ ರಿಟರ್ನ್ ಹೋದ್ರು. ಮತ್ತೆ ಅವರು ಹೇಳಿದ್ರು 14 hours ನಂತರ ಫ್ಲೈಟ್ ಪುನಃ ನಾಳೆ ನೆಕ್ಸ್ಟ್ ಡೇ ಮಂಡೇ ಬರ್ತದೆ ಅಂತ ಹೇಳಿದ್ರು. ಸೊ ನೀವು ಕಾದು ನಿಂತು ಕಾಯ್ತಾ ಇದ್ದೀರಿ ನಿಮ್ಮ ಫ್ಲೈಟ್ ಬರುತ್ತೆ ಅಂತ. ನಿಮ್ಗೆ ಅಂದ್ರೆ ಆಗಾಗ ಪದೇ ಪದೇ ಆ ಕ್ಷಣದಲ್ಲಿ ನಾವು ನೋಡುದು ಅಲ್ಲಿ ಮೇಲೆ ನಿಂತು ಏರ್ಪೋರ್ಟ್ ಅಲ್ಲಿ ಯಾರು ಇದ್ದಾರೆ, ಅಲ್ಲಿ ಹೋದ್ರ ಅಂತ. ಏರ್ಪೋರ್ಟ್ ಖಾಲಿ ಆದ್ರೆ ಒಂದು ಫ್ಲೈಟ್ ಬರ್ತದೆ ಅಲ್ಲ. ಅಂದ್ರೆ ಏರ್ಪೋರ್ಟ್ ಅಲ್ಲಿ ಜನ ಖಾಲಿ ಆದ್ರೆ ಬಹುಶಃ ಬಂದಂತ ವಿಮಾನಗಳು ಲ್ಯಾಂಡ್ ಆಗಬಹುದು ಅಂತ ನಿಮ್ಮ ನಿರೀಕ್ಷೆ. ಹೌದು. ಅದು ನೆಕ್ಸ್ಟ್ ಡೇ ಮಂಗಳವಾರ ಸೋಮವಾರ. ಈಗ ಸೋಮವಾರ ರಾತ್ರಿ, ಈಗ ಭಾನುವಾರ ಮೊದಲ ಫ್ಲೈಟ್ ನಾರ್ವೆಯಿಂದ ಬಂದಂತ ಫ್ಲೈಟ್ ರಿಟರ್ನ್ ಹೋಯ್ತು, ಲ್ಯಾಂಡ್ ಆಗ್ಲಿಕ್ಕೆ ಆಗದೆ. ಸೊ ಆ ನಂತರ ನೀವು ಬಹುಶಃ ಇಡೀ ದಿವಸ ಅಲ್ಲಿ ಕಾಯ್ತಾ ಇದ್ರಿ, ನಿಮ್ಮ ಮನೆಯಲ್ಲಿ ನಿಂತು ನಿಮಗೆ ಕಾಣ್ತಾ ಇತ್ತು. ಹೌದು. ಅಲ್ಲ, ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ರಾ ಆ ಟೈಮಲ್ಲಿ? ನಿಮ್ಮ ಆಸ್ಪತ್ರೆಯವರು, ನಿಮ್ಮ ಟೀಮ್ನವರು ಇನ್ಫಾರ್ಮೇಶನ್ ಕೊಡ್ತಾ ಇದ್ರು. ಫ್ಲೈಟ್ ಬಂದ್ರೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಬರುವುದಾದ್ರೆ, ಲ್ಯಾಂಡಿಂಗ್ ಆದ್ರೆ. ನೆಕ್ಸ್ಟ್ ದಿನ ಬರ್ಲಿಲ್ಲ, ಸೋಮವಾರ ಬರ್ಲಿಲ್ಲ. ಸೊ ನೀವು ಸೋಮವಾರ ಕೂಡ ಇಡೀ ದಿವಸ ಕಾದಿದ್ರಿ? ಹೌದು. ಮಂಡೇ ಅವರು ಹೇಳಿದ್ರು ಟ್ಯೂಸ್ಡೇ ಬರ್ತದೆ ಅಂತ. ಟ್ಯೂಸ್ಡೇ 10 ಗಂಟೆಗೆ ರೆಡಿ ಆಗ್ಲಿಕ್ಕೆ ಹೇಳಿದ್ರು. ಅದು ಎಲ್ಲಿಂದ? ನಾರ್ವೆಯಿಂದಲೇ ಬರುತ್ತೆ ಅಂತ? ಹೌದು, ನಾರ್ವೆ. ಓಕೆ. ನೀವು ಆದ್ರೆ ಟ್ಯೂಸ್ಡೇ ಮಂಡೇ ನೈಟ್ ನಮಗೆ ಮೆಸೇಜ್ ಸಿಕ್ಕಿತ್ತು, ಅಲ್ಲಿ ಇಂಡಿಯನ್ ಏರ್ಫೋರ್ಸ್ ನಿಂದ ಒಂದು ನಮ್ಮ ಫ್ಲೈಟ್ ಬರ್ತಾ ಇದೆ ಅಂತ ಮೆಸೇಜ್ ಸಿಕ್ಕಿತ್ತು. ಓಕೆ ಓಕೆ ಓಕೆ. ಭಾರತದ್ದು ವಾಯುಸೇನೆಯ ವಿಮಾನ ಒಂದು ಬರುತ್ತೆ ಅನ್ನೋದು ನಿಮಗೆ ಸೋಮವಾರ ರಾತ್ರಿ ಮೆಸೇಜ್ ಬಂತು. ಭಾರತ ಸರ್ಕಾರ ಅಷ್ಟೊತ್ತಿಗಾಗಲೇ ನೀವು ಹೇಳಿದಾಗಲೇ ಭಾರತದ ಪ್ರಜೆಗಳನ್ನು ಕರೆತರುವ ನಿಟ್ಟಿನಲ್ಲಿ ನಾವು ಕ್ರಮ ತೆಗೆದುಕೊಳ್ತೇವೆ ಅಂತ ಭಾರತ ಸರ್ಕಾರದ ವಿದೇಶಾಂಗ ಮಂತ್ರಿಯವರು ಕೂಡ, ಜೈಶಂಕರ್ ಅವರು ಕೂಡ ಅಷ್ಟರಲ್ಲೇ ಘೋಷಣೆ ಕೂಡ ಮಾಡಿದ್ರು. ಸೊ ಹಾಗಾಗಿ ನಿಮಗೆ ಮೆಸೇಜ್ ಬಂತು ಭಾರತ ಸರ್ಕಾರದ್ದು ಮಿಲಿಟರಿ ವಿಮಾನ ಬರುತ್ತೆ ಅಂತ. ಅದಕ್ಕೋಸ್ಕರ ನಾವು ಇಡೀ ರಾತ್ರಿ ಕಾಯ್ತಾ ಇದ್ದಿದ್ವಿ. ಸೋಮವಾರ ರಾತ್ರಿ ಇಡೀ ರಾತ್ರಿ ಬೆಳಗಿನವರೆಗೆ. ಸೊ ಮಾರ್ನಿಂಗ್ 5 ಗಂಟೆಗೆ ಅದು ಫ್ಲೈಟ್ ಬಂತು. ಫ್ಲೈಟ್ ಬರುವ 4:15 ಗಂಟೆಗೆ ಮೆಸೇಜ್ ಬಂತು ಫ್ಲೈಟ್ ಬರ್ತದೆ ಅಂತ. ಅದಕ್ಕೋಸ್ಕರ ನಾವು ರೆಡಿ ಆಗಿಲ್ಲ, ಏರ್ಪೋರ್ಟಿಗೆ ಹೋದ್ವಿ. ನಿಮಗೆ ಮೆಸೇಜ್ ಎಲ್ಲ ಯಾರು, ನಿಮ್ಮ ಕಂಪನಿಯವರು ಕೊಡ್ತಾ ಇದ್ದಾರಾ? ಕಂಪನಿಯವರು ಅಲ್ಲಿಂದ ಯಾರೋ ಎಂಬಸಿಯಲ್ಲಿ ಅವರು ಇದ್ರು, ಒಬ್ರು ಫ್ರೆಂಡ್ ಇದ್ರು, ಕಾಂಟ್ಯಾಕ್ಟ್ ಇದ್ರು, ನಮ್ಮವರ ಫ್ರೆಂಡ್. ಅವ್ರಿಗೆ ಮೆಸೇಜ್ ಬಂತು. ಸೊ 5 ಜನ 7 ಜನ ನಾವು ಹೋದ್ವಿ ಅದರಲ್ಲಿ. ಒಳಗಿಂದ ಬೇಸ್ ಒಳಗಿಂದ ನಮ್ಮ ಕಂಪನಿಯಿಂದ 7 ಮಂದಿ ಆ ಏರ್ಪೋರ್ಟ್ ಫ್ಲೈಟ್ ಅಲ್ಲಿ ನಾವು ಬಂದ್ವಿ. 7 ಮಂದಿಗೆ ನಿಮಗೆ ಅವಕಾಶ ಕೊಟ್ಟರು. ಉಳಿದವರು ಅದರಲ್ಲಿ ಯಾರಿದ್ರು? ಅದು ಹೊರಗಿನಿಂದ ಇಂಡಿಯನ್ ಎಂಬೇಸಿದು ಮತ್ತೆ ಸೆಕ್ಯೂರಿಟಿ ಫೋರ್ಸಸ್ ಮತ್ತೆ ಅವ್ರದ್ದು ಡಿಪ್ಲೊಮ್ಯಾಟ್ಸ್ ಎಲ್ಲ ಇದ್ರು ಅವರು. ಓಕೆ ಓಕೆ. ಇಂಡಿಯನ್ ಭಾರತೀಯ ರಾಯಭಾರಿ ಕಚೇರಿಯ ಸಿಬ್ಬಂದಿಗಳು, ಅಲ್ಲಿಯ ಅಧಿಕಾರಿಗಳು, ಮತ್ತೆ ಅಲ್ಲಿಯ ಏನು ಭದ್ರತೆಯ ಉಸ್ತುವಾರಿ ವಹಿಸಿಕೊಂಡಂತವರೆಲ್ಲ ಆ ವಿಮಾನದಲ್ಲಿ ಇದ್ರು. ಹೌದು. ಸೊ ನಿಮಗೆ 7 ಮಂದಿ ಇತರ ಜನರಿಗೆ ನಿಮ್ಗೆ ಅವಕಾಶ ಕೊಟ್ಟರು. ಆದ್ರೆ ನಿಮಗೆ ಈ 7 ಜನಕ್ಕೆ ಯಾವ ರೀತಿಯಾಗಿ ಅದು ಅವಕಾಶ ಸಿಕ್ಕಿತ್ತು? ಅವಕಾಶ ಅಂದ್ರೆ ಅದು ಒಬ್ರು ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರು, ಎಂಬಿಸಿ ಅವರ ಹತ್ರ, ಒಬ್ರ ಹತ್ರ, ಅವರು ಯಾರು ಕ್ಯಾಪ್ಟನ್, ಎಂಬಿಸಿ ಕ್ಯಾಪ್ಟನ್ ಯಾರ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಹೀಗೆ ನಾವು ಇದ್ದೇವೆ ಒಂದು 5 ಮಂದಿ 7 ಮಂದಿಗೆ ಅವಕಾಶ ಮಾಡಿಕೊಡಿ ಅಂತ. ಅಂದ್ರೆ ಬಹುಶಃ ನೀವು ಮಿಲಿಟರಿ ಬೇಸ್ ನಲ್ಲಿ ಕೆಲಸ ಮಾಡ್ತಾ ಇರುವ ಅಥವಾ ಮಿಲಿಟರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರುವ ಕಾರಣದಿಂದಾಗಿ ಒಂದು ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಸಾಧ್ಯವಾಯಿತು ಏನೋ. ಸೊ ನಿಮ್ಮನ್ನು 7 ಮಂದಿಯನ್ನು ಏನು ವಾಯುಸೇನೆಯ ವಿಮಾನದಲ್ಲಿ ಕರ್ಕೊಂಡೋಗಿ, ಯಾಕಂದ್ರೆ ಅದು ಆಲ್ರೆಡಿ ಫುಲ್ ಆಗಿತ್ತು ಫ್ಲೈಟ್, ಅದರಲ್ಲಿ ಸ್ಥಳ ಇರಲಿಲ್ಲ, ನಾವು ಕೆಳಗೆ ಕೂತ್ಕೊಂಡು ಬಂದ್ವಿ. ಮೈ ಗಾಡ್. ನೀವು ವಿಮಾನದ ನೆಲದಲ್ಲಿ ಕುಳಿತುಕೊಂಡು ಬಂದದ್ದು, ಫ್ಲೋರ್ ಅಲ್ಲಿ ಕುಳಿತುಕೊಂಡು ಬಂದದ್ದು? ಪಿಕ್ಚರ್ ನೋಡಿದ್ದೆ, ಅದರಲ್ಲಿ ಫೋಟೋ ಬಂದಿದೆ ಅದು. ಹೌದಾ? ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ವಿಮಾನದಲ್ಲಿ ಸಾಮಾನ್ಯವಾಗಿ ಕುಳಿತುಕೊಳ್ಳೋದಕ್ಕೆ ಭಾರಿ ಪಕ್ಕಾ ಕಟ್ಟುನಿಟ್ಟಿನ ವ್ಯವಸ್ಥೆಗಳಿರುತ್ತೆ. ಸೀಟ್ ಬೆಲ್ಟ್ ಎಲ್ಲ ಹಾಕಿ ಸೀಟಲ್ಲೇ ಕುತ್ಕೊಳ್ಬೇಕು, ಮತ್ತು ಅವರವರ ಸೀಟಲ್ಲೇ ಕುಳಿತುಕೊಳ್ಬೇಕು. ಅಂತ ಸೀಟಲ್ಲಿ ಅಂತ ಸಂದರ್ಭದಲ್ಲಿ ಏನಕ್ಕಂದ್ರೆ ತುರ್ತು ಸಂದರ್ಭ, ಆ ವಿಮಾನದಲ್ಲಿ ಕುಳಿತುಕೊಂಡು ಬರಬೇಕಾಯ್ತು. ಕುಳಿತುಕೊಂಡು ಬರುವಾಗ, ಈಗ ಫ್ಲೈಟ್ ಟೇಕ್ ಆಫ್ ಆಗುವಾಗ
ಸಾಮಾನ್ಯವಾಗಿ ಮತ್ತೆ ಮತ್ತೆ ಪದೇ ಪದೇ ರಿಪೀಟ್ ಮಾಡ್ತಾರೆ ಫ್ಲೈಟಲ್ಲಿ, ಏನು ನಿಮ್ಮ ಬೆಲ್ಟ್ಗಳನ್ನೆಲ್ಲ ಗಟ್ಟಿಯಾಗಿ ಹಾಕಿಕೊಳ್ಳಿ, ಮತ್ತೊಮ್ಮೆ ಪರಿಶೀಲನೆ ಮಾಡಿ ಅಂತ. ಟೇಕ್ ಆಫ್ ಆಗುವಾಗ ಏನಾಯ್ತು? ನೀವು ಟೇಕಪ್ ಆಗುವಾಗ ನಮಗೆ ಗಟ್ಟಿ ಹಿಡಿದುಕೊಂಡು ಎಲ್ಲಿಗೆ ಇದ್ರು. ಅಲ್ಲಿ ಬ್ಯಾಗೇಜ್ ಎಲ್ಲ ಇರ್ತದೆ, ಬ್ಯಾಗೇಜ್ ಇದು ಕಟ್ಟಿದ್ದು ಸ್ಟ್ರೈಪ್ಸ್ ಇರ್ತದೆ, ಆ ಸ್ಟ್ರೈಪ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೋಲ್ಡ್ ಮಾಡ್ತೇವೆ ಅಷ್ಟೇ. ಭಯ ಆಯ್ತಾ? ಭಯ ಅಷ್ಟಿಲ್ಲ, ನಾವು ಹೋಗಿದ್ದೇವೆ ಮೊದಲು ಅಷ್ಟೇ. ಹಾಗೆ ರಿಟರ್ನ್ ಈಗ ಅದು ಲ್ಯಾಂಡ್ ಆಗುವಾಗ ಇನ್ನೂ ಕೂಡ ಒಂದು ಸ್ವಲ್ಪ ಏನು ಸ್ವಲ್ಪ ಅದು ಮತ್ತೆ ಕೂಡ ಜರ್ಕ್ ಎಲ್ಲ ಕೊಡುವಂಥದ್ದು ಇರ್ತದೆ. ಆವಾಗ ಏನಾಯ್ತು? ಲ್ಯಾಂಡ್ ಆಗುವಾಗ ಸ್ವಲ್ಪ ಇದು ಆಗ್ತದೆ. ಇದಕ್ಕೂ ಅಷ್ಟು ಇದಲ್ಲ, ಯಾಕಂದ್ರೆ ಅದು C-17 ಏರ್ಫೋರ್ಸ್ ಇದು ಮಿಲಿಟರಿ ಫ್ಲೈಟ್. ಹೌದೌದು, ಮಿಲಿಟರಿ ಫ್ಲೈಟ್ ಅದು. ಎಸ್ ಹಾಗಾಗಿ ನಿಮಗೆ ಕೂಡ ಒಂದಷ್ಟು ಧೈರ್ಯ ಇತ್ತು. ಎಸ್ ವೀಕ್ಷಕರೇ, ಮೆಲ್ವಿನ್ ಅವರು ಬಂದಂಥ ಒಂದು ಕತೆ, ಅದು ಸಾಹಸ ಕಥನ. ಎಸ್, ಭಾರತ ಸರ್ಕಾರದ ಯುದ್ಧ ವಿಮಾನದಲ್ಲೇ ಅವರಿಗೆ ಬರಲಿಕ್ಕೆ ಸರ್ಕಾರ ಅವರಿಗೊಂದು ಅವಕಾಶ ಮಾಡಿಕೊಟ್ಟಿತ್ತು.